ಕೊಲ್ಲಿ ಶ್ರೀರಾಮ ಮಂದಿರಡು 74ನೇ ಸ್ವಾತಂತ್ರ್ಯೋತ್ಸವಡು ಶ್ರೀರಾಮ ಮಹಿಳಾ ಮಂಡಲದ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ ಧ್ವಜಾರೋಹಣ ನಡೆಪಾಯರು. ಶ್ರೀರಾಮ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಶ್ರೀಮತಿ ತೇಜಾಕ್ಷಿ ಸ್ವಾತಂತ್ರ್ಯ ಸಂಭ್ರಮ ಮಾತೆರೆಗ್ಲ ಎಡಪನು ಕಂತು ಕೊರಡು ಪಂಡದು ಶುಭ ಹಾರೈಸಿರು. ಶ್ರೀರಾಮ ಮಂದಿರದ ಗೌರವ ಸಲಹೆಗಾರರು ಶ್ರೀ ಶೇಖರ್ ಕನೀರ್ತೋಟ ಪಾತಿರೊಂದು ಕೊರೋನಾ ಕಾರಣಡು ಸರಳ ರೀತಿಡು ಸ್ವಾತಂತ್ರ್ಯೋತ್ಸವನು ಆಚರಣೆ ಮಲ್ತುಲ್ಲ ಅಂಚಾದು ದೇಶದ ಸಂಭ್ರಮ ಉತ್ಸವ ಎಲ್ಲೆ ರೀತಿಡು ಆಚರಿಸಾವಲ ಕಾತಡು ದೇವೇರು ಮಾತೆರೆಗ್ಲ ಅನುಗ್ರಹ ಕೊರಡು ಪಂಡದು ಹಾರೈಸಿರು. ಸಂತೋಷವನ್ನು ತಂದಿದೆ. ಈ ದಿನ ನಾವು ಶ್ರೀರಾಮ ಭಜನಾ ಮಂದಿರದಲ್ಲಿ 74ನೆಯ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸಿದ್ದೇವೆ. ಬಹುಶಃ ನಮ್ಮ ದೇಶದ ಪ್ರಧಾನಿಯವರ ಒಂದು ಗೌರವ ಸಲಹೆಗಾಗಿ ಈ ದೇಶಕ್ಕೆ ಮಹಾಮಾರಿ ಕೊರೋನಾ ವೈರಸ್ ಎಂಬ ರೋಗ ಬಂದು ಈ ಬಾರಿ ಹಲವಾರು ಕಡೆ ಸಂಭ್ರಮದಿಂದ ಆಚರಿಸುವಂತಹ ಈ ಸ್ವಾತಂತ್ರ್ಯವನ್ನು ನಾವು ಅಂತರಗಳನ್ನು ಕಾಪಾಡಿಕೊಂಡು ಹೆಚ್ಚಿಗೆ ಜನರನ್ನು ಸೇರಿಸದೇ ನಾವು ವಿಚಾರ ಸ್ವಾತಂತ್ರ್ಯವನ್ನು ಆಚರಿಸಿದಲ್ಲಿ ಚೀನಾದಿಂದ ಬಂದಂತಹ ಈ ಒಂದು ಮಹಾಮಾರಿ ಎಲ್ಲ ಜನರಿಗೆ ತೊಂದರೆಯಾಗುವ ಔಷಧಿ ಇಲ್ಲದಂತಹ ಒಂದು ಕಾಯಿಲೆ ಬಂದಿದೆ. ಅದೇ ರೀತಿ ನಮ್ಮ ದೇಶಕ್ಕೆ ಹೊರ ರಾಜ್ಯಗಳಿಂದ ಬಂದು ನಮ್ಮ ದೇಶದ ಮೇಲೆ ನಮ್ಮ ಸೈನಿಕರಿಗೆ ಎಷ್ಟೋ ಜನರನ್ನು ಕೊಂದು ನಮಗೆ ಭಾರತವನ್ನು ಹೋರಾಡಿಸಿದ್ದಾರೆ. ಇದೇ ರೀತಿ ನಮಗೆ ಸ್ವಾತಂತ್ರ್ಯ ದೊರಕಬೇಕಂತಂದರೆ ನಾವೆಲ್ಲ ನಮ್ಮ ಹಿರಿಯರನ್ನು ನೆನಪಿಸಬೇಕಾಗ್ತದೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಉಜ್ವಲವಾಗಿ ಬೆಳೆಯಲಿ. ನಮ್ಮ ದೇಶಕ್ಕೆ ಬಂದಂತಹ ಮಹಾಮಾರಿ ಕೊರೋನಾ ವೈರಸ್ ರೋಗ ದೂರ ಹೊರಡಲಿ. ಅಯೋಧ್ಯೆಯಲ್ಲಿ ನಡೆಯುವಂತಹ ಶ್ರೀರಾಮ ಮಂದಿರ ಕೂಡ ಉಜ್ವಲವಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ಈ ಒಂದು ನಮ್ಮ 74ನೇ ಸ್ವಾತಂತ್ರ್ಯೋತ್ಸವ ಆಗಮಿಸಿದ ಎಲ್ಲರಿಗೂ ನಾನು ಒಂದೇ ಮಾತಲ್ಲಿ ಧನ್ಯವಾದವನ್ನು ನೀಡುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಉಸ್ತುವಾರಿ ಶ್ರೀರಾಮ ಪರ್ಯತ್ತೂರು, ಕೊಲ್ಯ ಶ್ರೀರಾಮ ಮಂದಿರದ ಗೌರವ ಅಧ್ಯಕ್ಷರು ಶ್ರೀ ತನಿಯಪ್ಪ ಪೂಜಾರಿ, ಗೌರವ ಸಲಹೆಗಾರರು ಶ್ರೀ ಜಯಂತ್ ಪರ್ಯತ್ತೂರು, ಮಾಜಿ ಅಧ್ಯಕ್ಷರು ಶ್ರೀ ಕಮಲಾಕ್ಷ ಶೆಟ್ಟಿ, ಪ್ರಮುಖರು ಸರ್ವಶ್ರೀ ಧನಂಜಯ್, ದಿನೇಶ್, ಗಣೇಶ್, ವೇಣುಗೋಪಾಲ್, ಈಶ್ವರ್ ಕನೀರ್ತೋಟ, ಧೀರಜ್, ಮಾಧವ್, ಮಹಿಳಾ ವಿಭಾಗದ ಪ್ರಮುಖರು ಶ್ರೀಮತಿ ಸುಂದರಿ, ಶ್ರೀಮತಿ ಜಯಶ್ರೀ, ಶ್ರೀಮತಿ ಕುಸುಮ, ಶ್ರೀಮತಿ ರೇವತಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀರಾಮ ಮಂದಿರದ ಅಧ್ಯಕ್ಷರು ಶ್ರೀ ತಾರ್ನಾಥ್ ಕಟ್ಟಿ ಸೊಲ್ಮೆ ಸಂದಾಯರು.